ಉಪಾಧ್ಯಕ್ಷರೇ, ಒಂದ್ 50 ರೂಪಾಯಿ ರೀಚಾರ್ಜ್ ಮಾಡಿಸ್ತೀರಾ? ಸಾರಿ ಅಧ್ಯಕ್ಷರೇ, ಇವತ್ತು ನಮ್ಮ ಮನೇಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ. 1 ರೂಪಾಯಿನೂ ಆಚೆ ತಗೊಂಡು ಹೋಗಿಲ್ಲ. ಈ ನನ್ ಮಗನ ಮನೆಯಲ್ಲಿ ಒಂದೊಂದ್ಸಲ ಜಿರಳೆಗೂ ಹೊಟ್ಟೆಗೇನು ಸಿಗದೆ ಉಪವಾಸ ಸಾಯ್ತವೆ, ಅಂತದ್ರಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಅಂತೆ. ಇವನ್ ಯಾರೋ ಎಣ್ಣೆ ಗಾಡಿ ಏನ? ರಾಮ. ರವಿ. ನಿನ್ ರಾಮನೇ. ಏಯ್ ರವಿ. ನಿನ್ ರಾಮನೇ ಕಣ. ನಮ್ಮಪ್ಪನೇ ನನ್ನ ನಾಮಕರಣದಲ್ಲಿ ಹಿಂಗ್ ಗದರ್ಸ್ಲಿಲ್ಲ. ನಮ್ಮ ಹುಡುಗಿ ತುಂಬಾ ನೆನಪಾಗ್ತಾಳು. ಅವಳು ನೋಡೋಣ ಅಂದ್ರೆ ಅವಳ ಫೋಟೋನೂ ಇಲ್ವಲ್ಲ. ಅಷ್ಟೇನಾ? ಅವಳು ಹೆಂಗಿದ್ಲು ಅಂತ ಹೇಳು, ಅವಳ ಚಿತ್ರ ನಾನ್ ಬಿಡಿಸ್ತೀನಿ. ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ದುಂಬೆಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀ ನಗಲು ಹೂವಿರಿದಂತೆ. ರಾಜಕೀಯ ಅಂದ್ರೆ ಏನು ಅಂತ ಗೊತ್ತಾ? ರಾಕ್ಷಸರು ಅಂತ. ರಾ ಅಂದ್ರೆ ರಾವಣ, ಜ ಅಂದ್ರೆ ಜರಾಸಂಧ, ಕಿ ಅಂದ್ರೆ ಕೀಚಕ, ಯಾ ಅಂದ್ರೆ ಯಮಧರ್ಮ ಅಂತ. ಈ ರಾಕ್ಷಸ ಗುಣಗಳೇ ರಾಜಕೀಯ. ಇಲ್ಲಿ ವಿಶ್ವನಾಥ್ ಮಾಸ್ಟರ್ ಮನೆಯಲ್ಲಿ ಕೂತ್ಕೊಳ್ಳಿ. ಅಡ್ರೆಸ್ ಕೇಳಿದ್ರೆ ವಾಟರ್ ಎಸ್ ಬ್ಯೂಟಿಫುಲ್ ಟೌನ್. ಲೇ ಇವಳೆ ಯಾರು ಬಂದಿದಾರ ನೋಡು. ಯಾರು? ನಿನ್ ತಮ್ಮ ಕಡೆ. ಅಯ್ಯೋ, ಅವ್ನ್ ಸತ್ತು ಆಗ್ಲೇ 6 ತಿಂಗಳಾಯ್ತಲ್ರಿ. ಅವನೇ ಕೇಳ್ಬಿಟ್ಟು ಆಮೇಲೆ ಹತ್ಬೇಕು, ಹತ್ಬಿಟ್ಟು ಕೇಳೋದಲ್ಲ. ವಿಜಯನಗರಕ್ಕೆ ಬರ್ತೀರಾ? ಬರಲ್ಲ. ಹನುಮಂತ್ ನಗರ್ ಬರಲ್ಲ. ಕಬ್ಬನ್ ಪಾರ್ಕ್ ಬರಲ್ಲ. ಲಾಲ್ ಬಾಗ್ ಇಲ್ಲ. MG ರೋಡ್ ಬರಲ್ಲ. ಇನ್ ಎಲ್ಲಿಗ್ರಿ ಹೋಗ್ತೀರಾ? ಎಲ್ಲಿಗಾರು ಹೋಗ್ತೀವ, ದಮ್ಮಿಸ್ತಾರೆ. ನಡೀರಿ, ನೀವ್ ಎಲ್ಲಿ ಕರ್ಕೊಂಡು ಹೋಗ್ತೀರೋ ಅಲ್ಲಿಗೆ ಬರ್ತೀನಿ. ಅರೇಂಜ್ ಮಾಡಕ್ ಆಗಲ್ಲ ಅಂದ್ರೆ ಬಸ್ ಹಾರ್ಬರ್ ತಲುಪಲ್ಲ. ಟೋನಿ, ಈ ಟೈಮಲ್ಲಿ ಪ್ಲಾನ್ ಎಲ್ಲ ಹಾಳು ಮಾಡ್ಬೇಡ, ಆಮೇಲೆ ನಾನು ಮನುಷ್ಯನೇ ಆಗಿರಲ್ಲ. ನೀನ್ ಮನುಷ್ಯನೇ ಅಲ್ಲ ಅನ್ನೋದು ನಿನ್ ತಂಗಿ ಸತ್ತಾಗ. ಹಿಂಗ್ ಕಾಯ್ದು ಅಂದ್ರೆ ತುಂಬಾ ಕಷ್ಟನಪ್ಪ. ಕಾಯ್ದೆ ಯಾವ್ದು ಸಿಗಲ್ಲ. ಹೌದಲ್ಲ? ಏಕೆ ಚುಚ್ಬೇಕು ಅನಿಸ್ತಾ ಇದೀಯಾ? ಈ ವಿಷಯ ನಾನೆಲ್ಲರಿಗೂ ಹೇಳ್ಬೋದು, ಆದ್ರೆ ದುಡ್ಡಿನ ಅವಶ್ಯಕತೆ. ಅಣ್ಣ ಇವ್ರು ಫ್ರೀ ಇಲ್ಲರ? ಯಾರ್ ನಿನ್ನ ಬಾಡಿಗೆ ಬರ್ಪುಜಿ ಈ ರಿಕ್ಷಾರ್ಗೆ ಹಾಕುವ ಬಾಡಿಗೆ ಬರ್ಪುಜಾರ? ಯಾರು ಬರ್ಪುಜಿಯ? ಒಂದು ನಿಮಿಷ, ಒಂದು ಸೆಲ್ಫಿಯಾ ಹೇಗೆ? അവ് ബോർഡ് ഫേസ്ബുക്ക് ബോർഡ് മേരിനുള്ള ബാഡിക ഉറപ്പിച്ച് ഏറില പോച്ചു. എന്നെ പിരിഞ്ഞാലും സന്തോഷമായിട്ട് ജീവിക്കും. ದಿನ ಕುಡಿಯೋದೇನಾ? ಇಲ್ಲಮ್ಮ. ಮತ್ತೆ ನೆನಪಾದಾಗ ಮನಸ್ಸಾದಾಗ. ನೆನಪು ಬಂದಾಗ ಮನಸ್ಸಾದಾಗ ಮಾತ್ರ. ಹೌದು. ದನಿಯವರಿಗೆ ಯಾವಾಗೆಲ್ಲ ಮನಸ್ಸಾಗತ್ತೆ? ನನಗೆ ದಿನ ಮನಸ್ಸಾಗ್ತದೆ. ಈ ಕುಡಿತಾ ಇದೆಯಲ್ಲ, ಅದು ಸ್ಲೋ ಪಾಯ್ಸನ್. ನಿಮ್ಮನ್ ಮೆಲ್ಲಗೆ ಸಾಯ್ಸತ್ತೇರಿ. ನನಗೆ ಕೂಡ ಸಾಯ್ಲಿಕ್ಕೆ ಏನು ಅರ್ಜೆಂಟ್ ಇಲ್ಲ, ಮೆಲಾನೆ ಸತ್ರ ಆಯ್ತು. തീപ്പെട്ടി ഉണ്ടാ? തീപ്പെട്ടി ഇല്ലെങ്കിൽ വേണ്ട, ഓട്ടെ. Thank you.